ಅಳ್ತಾ ಇದೀಯಾ? ಏನಿಲ್ಲ ಆಂಟಿ. ಪರವಾಗಿಲ್ಲ, ಹೇಳು. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಮದುವೆ ಆಗೋ ಮುಂಚೆನೆ ನಮ್ಮ ಅಮ್ಮ ಪ್ರೆಗ್ನೆಂಟ್ ಆಗಿಬಿಟ್ರು. ಆಗ ನನ್ನ ಕಸದ ಬುಟ್ಟಿಗೆ ಬಿಟ್ಟು ಹೋಗ್ಬಿಟ್ರು. ಅದನ್ನ ನೋಡಿದ ಸಿಸ್ಟರ್ಸ್ ನನ್ನನ್ನು ಕಾನ್ವೆಂಟ್ಗೆ ಕರ್ಕೊಂಡು ಹೋದ್ರು. ಹೌದಾ? ಪರವಾಗಿಲ್ಲ, ನಾನಿದ್ದೀನಿ ನಿನಗೆ, ಆಯ್ತಾ? ಮಾತೆ ಇದ್ದಾರೆ, ಯೇಸು ಇದ್ದಾರೆ. ಚೆನ್ನಾಗಿ ಪ್ರೇಯರ್ ಮಾಡು. ಮನಸ್ಸಲ್ಲಿರೋದನ್ನೆಲ್ಲ ಮಾತೆ ಹತ್ರ ಹೇಳ್ಕೊ. ದೇವ್ರ ಹತ್ರ ಬಂದವ್ರನ್ನ ದೇವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ಅಲ್ವಾ? ದೇವ್ರ ಹತ್ರ ಎಲ್ಲ ಹೇಳ್ಕೊ. ನಿನಗೆ ದೇವರಿದ್ದಾರೆ, ನಾವೆಲ್ಲ ಇದ್ದೀವಿ. ನಿನ್ನ ಫ್ಯೂಚರ್ ತುಂಬ ಬ್ರೈಟ್ ಆಗಿರುತ್ತೆ. ತಂದೆ ತಾಯಿಯನ್ನ ನೋಡದವರು, ಅನಾಥರು, ದಿಕ್ಕಿಲ್ಲದವರಿಗೆ ಯೇಸುವೆ ಕರುಣಿಸು. ನೀನೇ ತಂದೆಯ, ನೀನೇ ತಾಯಿಯ. ಯೋವಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ನುಡಿದರು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಬಂಧುಗಳ್ಯಾರಿಲ್ಲ, ಯೇಸುವೆ ನಿಮ್ಮನ್ನು ಬಿಟ್ಟರೆ
ನೋಡಿದಿರಲ್ವಾ ಆ ಮಗುವಿನ ಕಣ್ಣೀರು. ಇದೇ ರೀತಿ ಕೋಟ್ಯಾಂತರ ಮಕ್ಕಳು ನಮ್ಮ ಮುಂದೆ ತಂದೆ ತಾಯಿಗಳಿಲ್ಲದೆ ಅನಾಥರಾಗಿ ಅನಾಥಾಶ್ರಮದಲ್ಲಿ, ಕಾನ್ವೆಂಟಲ್ಲಿ ಇವತ್ತು ಕಣ್ಣೀರಿಡ್ತಾ ಇದ್ದಾರೆ. ಈಗಲೇ ಮಕ್ಕಳು ಬೇಡ ಅಂತೇಳಿ ನಾವು ಅಬೋಷನ್ ಎಂಬ ಹೆಸರಿನಲ್ಲಿ ಕೊಲೆ ಮಾಡ್ತಾ ಇರ್ಬೋದು, ಅಥವಾ ಕಸದ ತೊಟ್ಟಿಯಲ್ಲಿ ಎಸೆಯೋದು, ಅನಾಥಾಶ್ರಮದಲ್ಲಿ ಬಿಡೋದು, ಏನಾದರೂ ಒಂದು ಮಾಡ್ತಾ ಇರ್ಬೋದು. ಪ್ರಿಯರೇ, ಒಂದು ಹೇಳ್ತೀನಿ, ಒಂದು ದಿನದ ಭ್ರೂಣಕ್ಕೆ ನನ್ನಷ್ಟು ನಿಮ್ಮಷ್ಟು ಜೀವ ಇರುವಾಗ ಆ ಮಗುವಿನ ರಕ್ತ ತಾಯಿಯ ರಕ್ತ ಖಂಡಿತವಾಗಿ ಅಲ್ಲ. ಮಗು ಬೆಳೆದು 18 ದಿನ ಗರ್ಭಿಣಿ ಆಗಿರುವಾಗಲೇ, ಗರ್ಭದಲ್ಲಿ ಇರುವಾಗಲೇ ಆ ಮಗುಗೆ ಬೇಕಾದಂತಹ ರಕ್ತವನ್ನು ಆ ಮಗುನೇ ತನ್ನಿಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡ್ಕೊಳ್ತದೆ. 3 ತಿಂಗಳೊಳಗೆ ಮಗುವಿನ ಎಲ್ಲ ಅಂಗಾಂಗಗಳು ಹುಟ್ಟಿರ್ತದೆ. ಒಂದು ಹೇಳ್ತೀನಿ, ಅದು ಏನೇ ಆಗಲಿ ಗರ್ಭಪಾತ ಮಾತ್ರ ಖಂಡಿತವಾಗಿಯೂ ಮಾಡಬೇಡಿ. ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಒಂದು ಅಂದಾಜಿನ ಪ್ರಕಾರ 80,000 ಮಕ್ಕಳು ಗರ್ಭಪಾತ ಎಂಬ ಹೆಸರಿನಲ್ಲಿ ಕೊಲೆ ಆಗ್ತಾ ಇದ್ದಾರೆ. ಪ್ರಿಯರೇ, ಅದು ಏನೇ ಆಗಿರಲಿ, ಅದು ಹೇಗೇ ಆಗಿರಲಿ, ತಪ್ಪು ಮಾಡದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಒಂದು ವೇಳೆ ತಪ್ಪಾಗಿ ಹೋಗಿದ್ರೆ, ನಿಮಗೆ ಆ ಮಗು ಬೇಡ ಅಂತಿದ್ರೆ, ನನ್ನ ಹೆಸರು ಮಂಜುಳಾ ಜಾಯ್ ಅಂತ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕೆಳಗಿನ ನಂಬರಿಗೆ. ನೀವು ಹೀಗೆ ಗರ್ಭಿಣಿ ಅಂತ ಬಂದಾಗ ಅದನ್ನು ನಾವು ಯಾರಿಗೂ ಹೇಳಲ್ಲ, ಒಂದು ಕಾನ್ವೆಂಟಲ್ಲಿ ತಗೊಂಡೋಗಿ ಬಿಡ್ತೀವಿ. ಓದುವ ಮಕ್ಕಳಾದರೆ ಓದುವ ಫೆಸಿಲಿಟೀಸ್ ಕೊಡ್ತೀವಿ, ಅಥವಾ ಮದುವೆ ಆಗಿದವರಾದರೂ ಇದನ್ನು ಯಾರಿಗೂ ನಾವೇ ಹೇಳಲ್ಲ. ದೇವರಿಗೂ ನಮಗೂ ಮಾತ್ರ ಗೊತ್ತಿರ್ತದೆ. ಖಂಡಿತ ಒಂದು ಜೀವವನ್ನು ಕೊಲ್ಲಬೇಡಿ. ಶಿಕ್ಷಕನಾದ ಯೇಸುವೆ, ಗರ್ಭಪಾತ ಎಂಬ ಹೆಸರಿನಲ್ಲಿ ಕೊಲೆಯಾಗುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೆ, ಅಂಥ ಮಕ್ಕಳ ಮೇಲೆ ನಿಮ್ಮ ರಕ್ಷಣೆಯ, ಪರಿಶುದ್ಧ ರಕ್ಷಣೆಯ ಸಂರಕ್ಷಣೆ ಉಂಟಾಗಲಿ ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.